ಕೊರೋನಾ ನಿಯಂತ್ರಣದ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಏರ್ಪಡಿಸಲಾಗಿದ್ದ ಲಸಿಕಾ ಕಾರ್ಯಕ್ರಮಕ್ಕೆ ಉಡುಪಿ ಚರ್ಚ್ನ ಧರ್ಮ ಪ್ರಾಂತ್ಯ ಸಂಪೂರ್ಣ ಸಹಕಾರ ನೀಡಿದೆ ಎಂದು ಧರ್ಮಾಧ್ಯಕ್ಷ ಐಸಾಕ್ ಲೋಬೋ ಹೇಳಿದ್ದಾರೆ. ಉಡುಪಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಶುಭ ಸಂದೇಶ ನೀಡಿದ ಬಳಿಕ ಕೊರೋನಾ ನಿಯಂತ್ರಣದಲ್ಲಿ ಧರ್ಮ ಪ್ರಾಂತ್ಯ ಕೈಗೊಂಡ ಕಾರ್ಯಗಳ ಕುರಿತು ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿಯವರ ಕೊರೋನಾ ನಿಯಂತ್ರಣದ ಸಭೆಯಲ್ಲಿ ಪಾಲ್ಗೊಂಡು ಚರ್ಚಿನ ಧರ್ಮ ಪ್ರಾಂತ್ಯದಲ್ಲಿ ಲಸಿಕೆ ಪಡೆದುಕೊಂಡವರ ಕುರಿತು ಸಂಪೂರ್ಣ ಮಾಹಿತಿಗಳನ್ನು ಈಗಾಗಲೇ ನೀಡಿದ್ದೇವೆ. ಜಿಲ್ಲಾಧಿಕಾರಿಗಳು ಕೂಡ ಧರ್ಮ ಪ್ರಾಂತ್ಯದ ಸಾಮಾಜಿಕ ಕಳಕಳಿಯನ್ನ ತುಂಬ ಹೃದಯದಿಂದ ಸ್ವಾಗತಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ನಿಯಂತ್ರಣದ ವಿಚಾರದಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಜೊತೆ ಧರ್ಮ ಪ್ರಾಂತ್ಯದ ಸಹಕಾರ ನಿರಂತರವಾಗಿ ಇರುತ್ತದೆ ಎಂದರು. ಜಗತ್ತಿನಾದ್ಯಂತ ಜಾತಿ, ಮತ, ಧರ್ಮ ಭೇದ ಭಾವವಿಲ್ಲದೆ ಸರ್ವರು ಸಂತೋಷದಿಂದ ಸಂಭ್ರಮದಿಂದ ಆಚರಿಸುವ ಹಬ್ಬ ಕ್ರಿಸ್ಮಸ್. ದೇವರು ಈ ಲೋಕವನ್ನು ಅದೆಷ್ಟು ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ಕಳುಹಿಸಿದರು. ಪ್ರಭು ಯೇಸು ಮಾನವರಾಗಿ ಒಂದು ಗೋದಲಿಯಲ್ಲಿ ಜನಿಸಿದರು. ದೀನರಾಗಿ ನಮ್ಮ ಮಧ್ಯೆ ವಾಸ ಮಾಡಿದರು. ಈ ಹಬ್ಬದ ವಿಶೇಷತೆ ದೀನತೆ ಆಗಿದೆ. ಪ್ರಭು ಯೇಸು ಈ ಜಗತ್ತಿಗೆ ಶಾಂತಿಯ ದೂತರಾಗಿ ಬಂದರು. ಅವರು ಜನಿಸಿದಾಗ ದೇವದೂತರು ಹಾಡಿದ ಗೀತೆ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಈ ಲಸಿಕೆ ಕಾರ್ಯಕ್ರಮವನ್ನು ಧರ್ಮ ಕೇಂದ್ರದ ಮಟ್ಟದಲ್ಲಾಗಲಿ ಅಥವಾ ಸಮೀಪದ ಆರೋಗ್ಯ ಕೇಂದ್ರಗಳಲ್ಲಿ ಏರ್ಪಡಿಸುವಲ್ಲಿ ನಮ್ಮ ಪೂರ್ಣ ಸಹಕಾರವನ್ನು ನಾವು ಎತ್ತಿದ್ದೇವೆ. ಇತ್ತೀಚೆಗೆ ನಮ್ಮ DC ಅವರು ಕರೆದ ಸಭೆಯಲ್ಲಿ ಕೂಡ ನಾವು ಪಾಲ್ಗೊಂಡು ಅಲ್ಲಿ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಲಸಿಕೆ ಪಡೆದವರ ಅಂಕೆ ಸಂಖ್ಯೆಗಳನ್ನು ಕೂಡ ಅವರಿಗೆ ನೀಡಿದ್ದೇವೆ. ಅವರು ತಮ್ಮ ತೃಪ್ತಿಯನ್ನು ಹಾಗೂ ನಮ್ಮ ಕೆಲಸವನ್ನು ತುಂಬು ಹೃದಯದಿಂದ ಶ್ಲಾಘಿಸಿದ್ದಾರೆ. ಮಾತ್ರವಲ್ಲ, ಕಥೋಲಿಕ ಚರ್ಚ್ಗಳಲ್ಲಿ ನಡೆದ ಆ ಒಂದು ಉತ್ತಮ ಕಾರ್ಯಕ್ರಮಗಳು ಎಲ್ಲರಿಗೆ ಒಂದು ಮಾದರಿಯಾಗಿ ಅಂತ ಕೂಡ ಅವರ ಸಭೆಯಲ್ಲಿ ನುಡಿದಿದ್ದಾರೆ.